ಎನಪೋಯ ಪರಿಗಣಿಸಾಯಿನ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಅಂಗವಾದ 15 ಗಂಟೆಲೆದ ಸುದೀರ್ಘ ಮ್ಯಾರಥಾನ್ ಯೋಗ ತರಬೇತಿ ಜೂನ್ 20 ಗುರುವಾರ ಕಾಂಡೆ 5 ಗಂಟೆ ಹಿಡಿದು ರಾತ್ರಿ 8 ಗಂಟೆ ಮುಟ್ಟ ನಡಪೆರ ಉಂಡು ಪಂಡದು ಡಾಕ್ಟರ್ ಪ್ರಭಾ ಅಧಿಕಾರಿ ತೆರಿಪಾದಿರು. ಏನಪೋಯ ಪರಿಗಣಿಸಾಯಿನ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದ ಅಂಗವಾದ ಜೂನ್ 20 ಗುರುವಾರ 15 ಗಂಟೆಲೆದ ಮ್ಯಾರಥಾನ್ ಯೋಗ ತರಬೇತಿ ಏನಪೋಯ ಸಂಶೋಧನಾ ಕೇಂದ್ರದ ಚಿಕಿತ್ಸಾತ್ಮಕ ಯೋಗ ಸಂಶೋಧಕರು ಕುಶಾಲಪ್ಪ ಗೌಡ ಎಂದ್ರ ಮಾರ್ಗದರ್ಶನಡು ನಡಪೆರ ಉಂಡು. ಜೂನ್ 20 ಕಾಂಡೆ 5 ಗಂಟೆದು ಶುರುವಾದ ರಾತ್ರಿ 8 ಗಂಟೆಗೆ ಅಕೇರಿಯಾಯಿರ ಉಂಡು. ಕಾರ್ಯಕ್ರಮದ ಪಾಲ್ಪಡೆಪ್ನ ಪ್ರತಿ ಶಿಬಿರಾರ್ಥಿಗೂ 1 ಗಂಟೆಡು ಆಯುಷ್ ನಿರ್ಧರಿಸಾಯಿನ ಯೋಗ ದಿನದ ಯೋಗಾಭ್ಯಾಸದ ಕ್ರಿಯೆ, ಯೋಗಾಸನ, ಪ್ರಾಣಾಯಾಮ, ವಿಶ್ರಾಂತಿ ಬೊಕ್ಕ ಧ್ಯಾನ ತರಬೇತಿ ದೊಟ್ಟಿಗೆ ಯೋಗ ಸಿದ್ಧಾಂತದ ತರಬೇತಿ ತಿಕ್ಕೊಂಡು ಅಭ್ಯಾಸನ ದುಂಬರಿಸಾಯರೆ ಉಚಿತ ಪುಸ್ತಕ ಬೊಕ್ಕ ಒಂಜಿ ಟಿ ಶರ್ಟ್ ಉಚಿತವಾದ ಕೊರ್ಪ ಪಂಡದು ಡಾಕ್ಟರ್ ಪ್ರಭಾ ಅಧಿಕಾರಿ ತೆರಿಪಾಯರು. ಯೂನಿವರ್ಸಿಟಿಯಿಂದ ನಾವು ಮ್ಯಾರಥಾನ್ ಯೋಗ ಅಂದರೆ ನಿರಂತರವಾಗಿ ಬೆಳಿಗ್ಗೆ 5ರಿಂದ ರಾತ್ರಿ 8 ಗಂಟೆವರೆಗೆ ನಡೆಸಲಿದ್ದೇವೆ. ಸುಮಾರು 1000 ಮಂದಿ ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ಇದು ಒಂದೇ ದಿನಕ್ಕೆ ಸೀಮಿತವಾಗಿರಬಾರ್ದು, ದಿನನಿತ್ಯ ಯೋಗ ಮಾಡಬೇಕು ಅಂತ ನನ್ನ ಆಸೆ. ನಾನು ವೈದ್ಯಕೀಯ ವಿಭಾಗದಲ್ಲಿ ಸುಮಾರು 35 ವರ್ಷ ಅನುಭವ ಹೊಂದಿ ಈಗ ಹಿರಿಯ ನಾಗರಿಕರ ಆರೋಗ್ಯದ ವಿಭಾಗ ಅಂದರೆ ಜಿರಾಟ್ರಿಕ್ ವಿಭಾಗವನ್ನು ನಾನು ಕಳೆದ 1 ತಿಂಗಳಿಂದ ನಡೆಸ್ತಾ ಇದ್ದೀನಿ. ಕುಶಾಲಪ್ಪ ಗೌಡ, ಪರಮೇಶ್ವರ್, ವಿಜಯಾನಂದ ಶೆಟ್ಟಿ ಸುದ್ದಿಗೋಷ್ಠಿ ಒಟ್ಟಿಗೆ